ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ವತಿಯಿಂದ ಕಾಲಿನ ನರ ದೌರ್ಬಲ್ಯದಿಂದ ಬಳಲುತ್ತಿರುವ ಮಂಗಳೂರು ತಾಲೂಕು ಬೈಕಂಪಾಡಿ ಜಾಗೃತಿಯ ಚಿಕಿತ್ಸೆಗೆ ಪದವು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಅಜ್ಜಿಬೆಟ್ಟುವಿನಲ್ಲಿ ವಿಭಿನ್ನ ಉದ್ದೇಶ ಧರಿಸಿ ಸಂಗ್ರಹಿಸಿದ ಧನ ಸಹಾಯದ ಚೆಕ್ ಅನ್ನು ಪದವು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಅಜ್ಜಿಬೆಟ್ಟುವಿನಲ್ಲಿ ಜಾಗೃತಿಯ ಚಿಕಿತ್ಸೆಗೆ ನೀಡಲಾಯಿತು. ಜೊತೆಗೆ ರಸ್ತೆ ಅಪಘಾತದಲ್ಲಿ ದೇಹವು ತೀವ್ರವಾಗಿ ಜಖಂಗೊಂಡು ಉಡುಪಿಯ ಆದರ್ಶ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮೂಡಬಿದ್ರೆ ವೈಷ್ಣವಿಯ ಚಿಕಿತ್ಸೆಗೆ ಶ್ರೀ ಕ್ಷೇತ್ರ ಗರೋಡಿ ಕಕ್ಕೆ ಪದವು ಮತ್ತು ಶ್ರೀ ಕ್ಷೇತ್ರ ಪೊಳಲಿಯಲ್ಲಿ ವಿಭಿನ್ನ ವೇಷ ಧರಿಸಿ ಸಂಗ್ರಹಿಸಿದ ಧನ ಸಹಾಯದ ಚೆಕ್ ಅನ್ನು ಕಕ್ಕೆ ಪದವು ಗರೋಡಿ ಕ್ಷೇತ್ರದಲ್ಲಿ ಹಸ್ತಾಂತರ ಮಾಡಲಾಯಿತು. ಈ ಸಮಯದಲ್ಲಿ ಪದವು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಕಾರ್ಯದರ್ಶಿಯಾದ ಯೋಗೀಶ್ ಕಸನಡ್ಕ, ಕಕ್ಕೆ ಪದವು ಗರೋಡಿ ಕ್ಷೇತ್ರದ ಅಧ್ಯಕ್ಷರಾದ ಮಾಯಿಲಪ್ಪ ಸಾಲ್ಯಾನ್ ಕಕ್ಕೆ ಪದವು ಸೇರಿದಂತೆ ಅನೇಕರು ಜೊತೆಗಿದ್ದರು. ರಾಷ್ಟ್ರದ ಮಾತಾ ಪದಾಧಿಕಾರಿ ಪ್ರೀತಿಪೂರ್ವಕವಾದ ಸುಸ್ವಾಗತ ಬುಕ್ಕ ಒಂದನ್ನು ತೆಲ್ಪಾದು ಇನ್ನೊಂದು ಅತ್ಯದ್ಭುತವಾದ ಒಂದು ಯೋಜನೆ ಸರ್ಕಾರದ ಸಂಘ ಸಂಸ್ಥೆಗಳ ಜೊತೆ ಬೇತೆ ನಮ್ಮನೆದ ಒಂದು ಸ್ಕೀಮ್ಗಳು ಜನೋಪಯೋಗಿ ಸ್ಕೀಮ್ಗಳು ಉಂಟು ಅಣ್ಣ ಒಂದೊಂದು ಹೊಸ ನಮನೆದ ಸೇವೆ ಜಾತ್ರೆ ವೇಷಪಾಡ್ನ ಐಟೊಂದು ಅಂಜಿಕೆ ಉಳುಕು ಇಜ್ಜಂದೆ ಪಾಪದೈ ಮಲ್ಲೈ ಬಲ್ಪನ ಅಥವಾ ಜಾತಿ ಭೇದದಾಲ ಇದ್ದಂಗೆ ಮಾತ ಜಾತಿ ಧರ್ಮದ ಜವನಿಯರ್ನಕು ಈ ಕಾರ್ಯಕ್ರಮ ಮಾಡ್ತಾನೆ ಇನ್ನೊಂದು ಎಡ್ಡೆ ಕಾರ್ಯಕ್ರಮ ನಿಕ್ಲೆಕ್ಕೆ ಸುರುಟಾಗಿ ಆ ವೈದ್ಯರು ನಾಗಬೆನ್ನರು ಕೊಡಮಂತಾಯ ಕಡಂತಾಯ ಕೊಡಮಂತಾಯ ಇಲ್ಲಿಗೆ ಸೌಖ್ಯ ಕೊಡೋದು ಇಲ್ಲಿಗೆ ಯೋಚನೆ ಕೊಡೋದು ಪಂಡಿಯಾನಿ ಮಾತಾ ದೇವ ಪ್ರಾರ್ಥನೆ ಮಾಡ್ತಾಳೆ. ಆ ಬಾಲೆ ವೈಷ್ಣವಿ ಬಾಲೆಗೂ ನನಾತ್ ಇಂಚಿನ ಒಂದು ಸಹಾಯಧನ ಲಭ್ಯ ಆವಡು ಬೇಗ ಗುಣಾದು ಸೌಖ್ಯ ಆವಡು ಬಂದು ಏನು ವೈದ್ಯರು